ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕೀರ್ತಿ. ಜೀವನದಲ್ಲಿ ಯಾವ ಗಾದೆಯನ್ನು ಪದೇ ಪದೇ ನೆನಪಿಸಿಕೊಳ್ಳದಿದ್ರೂ ಕೂಡ ಒಂದು ಗಾದೆಯನ್ನ ಪದೇ ಪದೇ ನಿರೂಪಿಸ್ತಾನೆ ಇರ್ತೇವೆ. ಆ ಗಾದೆ ಯಾವುದು ಅಂತ ಹೇಳಿದ್ರೆ ಹಿತ್ತಲ ಗಿಡ ಮದ್ದಲ್ಲ ಅಂತ. ನಮ್ಮ ಮನೆಯಲ್ಲಿ ಎಷ್ಟೇ ಚೆನ್ನಾಗಿರೋ ಸಾಂಬಾರ್ ಮಾಡಲಿ, ನಮ್ಮ ಗಮನ ಮಾತ್ರ ನಮ್ಮ ಪಕ್ಕದ ಮನೆಯಲ್ಲಿ ಮಾಡಿರುವಂತಹ ಸಾಂಬಾರ್ನ ಘಮದ ಮೇಲೆ ನಿರ್ತದೆ. ಇದು ನಗುತರ ವಿಷಯ ಆಗಿದ್ರೂ ಕೂಡ ಯೋಚನೆ ಮಾಡಬೇಕಾದ ವಿಷಯ ಕೂಡ ಹೌದು. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಮಂದಿಗೆಲ್ಲ ಮೆಚ್ಚುಗೆಯಾಗುವಂಥ ಅಡುಗೆನ ನೀವೇ ನಿಮ್ಮ ಕೈಯಾರೆ ಮಾಡ್ಬೋದು ಅನ್ನೋ ಗ್ಯಾರಂಟಿ ನಾವು ಕೊಡ್ತೇವೆ. ಯಾಕಂತ ಹೇಳಿದರೆ ಇದು ಬಳ್ಳಾಲ್ಸ್ಕೆ ಹಾಗೂ ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ರೋಡ್, ಉಡುಪಿ. ಸೊ ನಾವು ಇಷ್ಟು ಧೈರ್ಯದಲ್ಲಿ ಗ್ಯಾರಂಟಿ ಕೊಡ್ತಿದ್ದೇವೆ ಅಂತ ಹೇಳಿದರೆ ನಮ್ಮ ಜೊತೆ ಒಬ್ಬರು ಎಕ್ಸ್ಪರ್ಟ್ ಇರಲೇಬೇಕಲ್ಲ. ಎಸ್, ನಮ್ಮ ಜೊತೆ ಇದ್ದಾರೆ ಅಶ್ವಿನಿ ಮೇಡಮ್ನವರು. ಇವರ ಕೈಚಳಕ ಹಾಗೆ ಪಾಕ ಪ್ರಾವೀಣ್ಯದ ಬಗ್ಗೆ ಮಾತಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ ಇವರನ್ನ ವೆಲ್ಕಮ್ ಮಾಡೋಣ. ಪಾಕ ಪ್ರಾವೀಣ್ಯ ಅಲ್ಲಲ್ಲ, ನಮ್ಮ ಅಶ್ವಿನಿ ಮೇಡಮ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಹೇಗಿದ್ದೀರಿ? ತುಂಬಾ ದಿನದ ನಂತರ ಮೀಟ್ ಆಗ್ತಾ ಇದ್ದೇವೆ. ಸೊ ಇವತ್ತಂತೂ ನೀವು ಪ್ರತಿ ದಿನಗಳ ಸೇರಿ ಅದರ ಪ್ಯಾಕೇಜ್ ಏನಿರ್ತದೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡಿ ಕೊಡ್ತೀರಾ ಅನ್ನೋ ಗ್ಯಾರಂಟಿಯಲ್ಲಿ ನಾನಂತೂ ಇದ್ದೇನೆ. ಸೊ ನಮ್ಮ ವೀಕ್ಷಕರಿಗೆ ಕೂಡ ನಾನು ಗ್ಯಾರಂಟಿ ಕೊಟ್ಟಾಗಿದೆ. ಸೊ ಮತ್ತ್ಯಾಕ್ ತಡ, ಯಾವ ಡಿಶಸ್ ಅನ್ನ ಇವತ್ತು ನಮಗೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ದೀರಿ? ಇವತ್ತು ನಾನು ನಿಮ್ಗೆ ಹಾಗೂ ಸ್ಪಂದನ ವಾಹಿನಿಯ ವೀಕ್ಷಕರೊಂದಿಗೆ ವಿಂಟರ್ ಸ್ಪೆಷಲ್ ಆದ ನುಗ್ಗೆ ಕೋಡಿನ ಸೂಪ್. ವಾವ್! ಇದನ್ನ ನಾನು ಸ್ವಲ್ಪ ನನ್ನದೇ ಟಚ್ ಕೊಟ್ಟು ಮಾಡ್ತಾ ಇದ್ದೇನೆ. ನಾನು ಪ್ರತಿ ಸರ್ತಿ ಹೇಳುವ ಹಾಗೆ ಯಾವುದೇ ಡಿಶಸ್ ಮಾಡಲಿ ಅಲ್ಲಿ ಅಶ್ವಿನಿ ಮೇಡಮ್ನವರ ಟಚ್ ಇರಲೇಬೇಕು. ಸೊ ನುಗ್ಗೆಕಾಯಿ ಸೂಪ್ ಫಾರ್ ದ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ನುಗ್ಗೆಕಾಯಿ ಸ್ಪೆಷಲಿಸ್ಟ್ ಬೇಡಿ, ಅದು ಪಲ್ಯ ಮಾಡಿದ್ರು ಅಷ್ಟೇ, ಸಾರು ಮಾಡಿದ್ರು ಅಷ್ಟೇ ಟೇಸ್ಟ್ ಕೊಡ್ತದೆ. ಸೊ ಸೂಪ್ ಅಂತ ಹೇಳ್ತಾ ಇದ್ದೀರಿ, ಅದು ಕೂಡ ಈ ಕೊರೋನಾ ವೈರಸ್ ಜೊತೆಗೆ ಇನ್ನೊಂದು ವೈರಸ್ ಕೂಡ ಎಂಟ್ರಿ ಆಗಿದೆ. ಅದು ಕೂಡ ಈ ವಿಂಟರ್ ಸೀಸನ್ನಲ್ಲಿ ಇಲ್ಲವಲ್ಲದ ಕಾಯಿಲೆಗಳೇನಿರ್ತದೆ ಅದು ಬಂದು ಸೇರ್ಕೊಂಡ್ಬಿಟ್ಟಿರ್ತವೆ. ಸೊ ಈ ಸೂಪ್ ಏನಿರ್ತದೆ ಅದರ ಜೊತೆಗೆ ಹೆಲ್ದಿ ನುಗ್ಗೆ ಸೊಪ್ಪು, ಸೊ ಅದರ ಸೂಪ್ ಮಾಡ್ತಾ ಇದ್ದೀರಿ. ಸೊ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೇನೆ. ಬನ್ನಿ ಮೇಡಮ್, ಸ್ಟಾರ್ಟ್ ಮಾಡುವ. ಖಂಡಿತ. ಮೊದಲಿಗೆ ನಾನು ಸ್ಟವ್ ಅನ್ನ ಆನ್ ಮಾಡ್ತೇನೆ. ಸ್ವಲ್ಪ ಬಿಸಿ ಆಗ್ಲಿ. ನನ್ಗೆ ಅದರಲ್ಲಿ ಸ್ವಲ್ಪ ಗೀ ಕೊಡ್ತೀರಾ? ಓಕೆ, ಖಂಡಿತ. ಆಯುರ್ವೇದದಲ್ಲಿ ಡಾಕ್ಟರ್ಸ್ ಹೇಳ್ತಾರೆ ದಿನಕ್ಕೆ 1-2 ಸ್ಪೂನ್ ಆದ್ರೂ ನಾವು ಗೀ ತಗೊಳ್ಬೇಕಂತೆ. ಸ್ಕಿನ್ನಿಗೆ ಆಸಿಡಿಟಿ ಇರುವವರಿಗೂ ಗೀ ತುಂಬಾ ಒಳ್ಳೇದು. ತುಪ್ಪ, ದನದ ತುಪ್ಪ. ನಂತರ ನನ್ಗೆ ಸ್ವಲ್ಪ ಶುಂಠಿ ಹಾಗೂ ಬೆಳ್ಳುಳ್ಳಿ ಬೇಕು. ಓಕೆ. ಅಶ್ವಿನಿ ಮೇಡಮ್ನವರು ಖಾಲಿ ಅಡುಗೆಗೆ ಫೇಮಸ್ ಅಲ್ಲ, ಪ್ರತಿಯೊಂದು ವಿಷಯವನ್ನು ಕೂಡ ಅಷ್ಟೇ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆಯುರ್ವೇದದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ಕೂಡ ಇದೆ. ನೋಡೋಣ ಏನೆಲ್ಲ ಅವ್ರು ಹಂಚ್ಕೊಳ್ತಾರೆ ನಮ್ಮ ಜೊತೆ, ಅವರ ಅಭಿಪ್ರಾಯ ಅಥವಾ ಅವರ ಅನುಭವಗಳನ್ನು ಅಂತ. ಶುಂಠಿ ಹಾಕಿದೆ ನೋಡಿ. ಮೇಡಮ್, ಇದನ್ನ ಆಯಿಲ್ ಅಲ್ಲೇ ಯಾಕೆ ನೀವು ಫ್ರೈ ಮಾಡೋದಿಲ್ಲ? ತುಪ್ಪನೇ ಯಾಕೆ ಯೂಸ್ ಮಾಡ್ತೀರಿ? ತುಪ್ಪ ಹೇಳಿದೆ ಅಲ್ಲ ನಾನು, ಚಳಿಗಾಲಕ್ಕೆ ನಮ್ಮ ಸ್ಕಿನ್ ಡ್ರೈ ಆಗ್ತದೆ. ಆ ಟೈಮಲ್ಲಿ ತುಪ್ಪ ಒಳ್ಳೇದು. ನಾವು ನಮ್ಮ ಚರ್ಮಕ್ಕೆ ಸವರಿ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದ್ರೆ ಸ್ಕಿನ್ ತುಂಬಾ ಗ್ಲೋ ಬರ್ತದೆ. ನೋಡಿ, ಈಗ ನಾನು ಅದಕ್ಕೆ ಬೆಳ್ಳುಳ್ಳಿಯನ್ನ ಸಣ್ಣಗೆ ಹೆಚ್ಚಿಕೊಂಡಿದ್ದೇನೆ. ಅದನ್ನ ಆಡ್ ಮಾಡಿದೆ. ಇದು ನಿಮ್ದೇ ಎಕ್ಸ್ಪೆರಿಮೆಂಟಾ? ನೀವೇನಾದ್ರೂ ಟ್ರೈ ಮಾಡಿದ್ರೆ? ಯಾಕಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅಂತ ಹೇಳಿದ್ರೆ ನಮಗೆ ಆ ಎಕ್ಸ್ಪೆಕ್ಟೇಷನ್ ಇರ್ತದೆ, ಕೇವಲ ಎಲ್ಲರೂ ಮನೆಯಲ್ಲಿ ಮಾಡುವಂತ ಸಿಂಪಲ್ ಅಡುಗೆ ಅಂತ ಅಶ್ವಿನಿ ಮೇಡಮ್ ಮಾಡಲ್ಲ. ಏನಾದ್ರೂ ಎಕ್ಸ್ಟ್ರಾ ಏನಾದ್ರೂ ಆಡ್ ಮಾಡೋದಿದ್ರೆ ಅಶ್ವಿನಿ ಮೇಡಮ್ಗೆ ಸಮಾಧಾನ ಆಗಲ್ಲ. ಹಾಗಾಗಿ ನಿಮ್ದೇ ಏನಾದ್ರೂ ರೆಸಿಪಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು? ನಾನು ನನ್ನದೇ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕೊಂಡು ಮಾಡ್ತಾ ಇದ್ದೇನೆ. ಕೀರ್ತಿ, ನನ್ಗೆ ಆನಿಯನ್ ಕೊಡ್ತೀರಾ? ಓಕೆ, ಶ್ಯೂರ್.
ಸಾಂಬಾರ್ ನೀರುಳ್ಳಿ ತಗೊಂಡಿದ್ದೇನೆ ನಾನಿಲ್ಲಿ. ಓಕೆ. ಇದಕ್ಕೆ ಸ್ಪ್ಯಾನಿಷ್ ನೀರುಳ್ಳಿ ಅಂತಾನೂ ಕರೀತಾರೆ. ಟೇಸ್ಟ್ ತುಂಬಾ ಒಳ್ಳೇದಾಗ್ತದೆ ಇದನ್ನು ಯೂಸ್ ಮಾಡೋದ್ರಿಂದ. ಓಕೆ. ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿ ಹೊರ್ಕೊಳ್ತೇನೆ ನಾನು. ಓಕೆ. ಇದು ಆಕ್ಚುಲಿ ನಾನೊಮ್ಮೆ ಟ್ರಾವೆಲ್ ಮಾಡುವಾಗ ಒಂದು ಡಾಬಾದ ಮೆನು ಲಿಸ್ಟ್ ಅಲ್ಲಿ ಡ್ರಮ್ ಸ್ಟಿಕ್ ಸೂಪ್ ಅಂತ ನೋಡಿದೆ. ಸೊ ನಾನು ಯಾಕೆ ನನ್ನದೇ ಇಂಗ್ರೀಡಿಯೆಂಟ್ಸ್ ಅನ್ನ ಆಡ್ ಮಾಡಬಾರ್ದು ಅಂತ ಅನ್ಸಿತ್ತು. ಸೊ ಮಾಡಿದೆ, ಎಲ್ರಿಗೂ ಇಷ್ಟ ಆಯ್ತು. ಸೊ ಅದನ್ನ ಇವತ್ತು ನಾನು ವೀಕ್ಷಕರೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಎಂತ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನಾವು ಮೆನು ನೋಡಿ ಅದಾಗ್ಬೋದು ಇದಾಗ್ಬೋದು, ಇದು ತಿನ್ಲಿಲ್ಲ ಅದು ತಿನ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ತೇವೆ. ಇವರು ಅದನ್ನ ನೋಡಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ರೆಡಿಯಾಗಿ ನಿಂತಿದ್ದಾರೆ. ನೋಡಿ, ನೀವು ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ ನನಗೆ. ಫ್ರೈ ಆಗ್ತಾ ಇದೆ. ನಾನೀಗ ಗ್ಯಾಸ್ ಅನ್ನು ಆಫ್ ಮಾಡ್ಕೊಳ್ತೇನೆ. ಸಾಕು ನೋಡಿ, ಕಲರ್ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಯ್ತಲ್ಲ ಆನಿಯನ್. ಹೌದು, ಸಾಕು ಇಷ್ಟ ಆದ್ರೆ. ಓಕೆ. ಸ್ವಲ್ಪ ತಣ್ಣಗಾಗ್ಲಿ ಇದು. ಮತ್ತೆ ನಾನು ಇದನ್ನ ಮಿಕ್ಸರಿಗೆ ಹಾಕೊಂಡು ಸ್ವಲ್ಪ ಬ್ಲೆಂಡ್ ಮಾಡಿ ಬಿಡ್ತೇನೆ, ಆಯ್ತಾ? ಕೀರ್ತಿ, ನೋಡಿ ನಾನು ಒಂದು 4ರಿಂದ 5 ಬೆಳೆದಂತಹ ನುಗ್ಗೆ ಕೊಡು, ಯಾಕಂದ್ರೆ ಒಳಗಿಂದ ಅದರಲ್ಲಿ ಪಲ್ಪ್ ಸರಿಯಾಗಿ ಇರ್ಬೇಕು. ಸೊ ಅದನ್ನ ನಾನು ಕಟ್ ಮಾಡ್ಕೊಂಡು ನೋಡಿ ಯಾವ ತರ ಕಟ್ ಮಾಡ್ಕೊಂಡಿದ್ದೇನೆ ಅಂತ ಕರೆಕ್ಟ್ ಆಗಿ ಮಿಡಲ್ ಅಲ್ಲಿ ಪುನಃ ಹಾಫ್ ಮಾಡ್ಕೊಂಡಿದ್ದೇನೆ. ಕಟ್ ಮಾಡಿ ಒಂದು 7 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿದ್ದೇನೆ. ಸರಿಯಾ? ಈಗ ಇದರ ಪಲ್ಪ್ ಅನ್ನ ನಾನು ಸಪರೇಟ್ ಮಾಡ್ತಾ ಇದ್ದೇನೆ. ನಿಧಾನವಾಗಿ ಸಪರೇಟ್ ಮಾಡ್ಕೊಳ್ಬೇಕು ನಾವು. ಇದು ಒಂದು ತುಂಬಾ ಯುನೀಕ್ ಆಗಿರುವಂತಹ ಒಂದು ಸೂಪ್. ಕೆಲವರು ನುಗ್ಗೆ ಕೋಡು ಸಾಂಬಾರಲ್ಲಿ ಸಿಕ್ಕಿದ್ರು ಸಹ ಅಯ್ಯೋ ನುಗ್ಗೆ ಕೋಡ ಅಂತ ಸೈಡ್ ಅಲ್ಲಿ ತೆಗೆದಿಡ್ತಾರೆ. ಹೌದು ಹೌದು ಅಲ್ಲ? ಹೌದು. ಅರಿವಿಲ್ಲದವನಿಗೆ ವಜ್ರ ಸಿಕ್ಕಿದ್ರು ಕಲ್ಲು ಅಂತಾರೆ, ಆ ತರ. ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಸೊ ಮಕ್ಕಳು, ನಮ್ಮ ಮನೆಯಲ್ಲೂ ಅಷ್ಟೇ ಕೀರ್ತಿ, ಮಕ್ಕಳು ನುಗ್ಗೆ ಕೋಡ್ ಸಿಕ್ಕಿದ್ಕೊಳ್ಳಿ ಅಮ್ಮ ನುಗ್ಗೆ ಕೋಡ ಅಂತ ಸೈಡಿಗೆ ಇಟ್ಟಿರ್ತಾರೆ. ಹಾಗಾಗಿ ಈ ತರ ಮಾಡಿಕೊಟ್ರೆ ಅದು ಸೂಪ್ ಅಲ್ಲ ಅಂತ ಹೇಳುವ ಹೆಸರು ಒಂದು ಟ್ರೆಂಡಿ ಆಗಿರ್ತದಲ್ಲ. ಸೊ ಅದರಲ್ಲಿ ನಾನು ಹೈಡ್ ಮಾಡಿ ಬಿಡೋದು ವೆಜಿಟೇಬಲ್ಸ್ ಅನ್ನ. ಹೆಲ್ದಿ ಫುಡ್ ಯಾವಾಗ್ಲೂ ಇಷ್ಟ ಆಗುದಿಲ್ಲ, ಒಮ್ಮೆಗೆ ಇಷ್ಟ ಆಗುದಿಲ್ಲ. ಸೊ ಕೆಲವೊಮ್ಮೆ ನಾವು ತಾಯಂದ್ರು ಈ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಬೇಕಾಗ್ತದೆ. ಹೈಡ್ ಮಾಡುವ ಟೆಕ್ನಿಕ್ ಬೇಕು ನಮಗೆ. ನಿಧಾನವಾಗಿ ಪಲ್ಪ್ ಅನ್ನ ಸ್ಪೂನ್ ನ ಸಹಾಯದಿಂದ ಸಪರೇಟ್ ಮಾಡ್ಕೊಳ್ಬೇಕು. ಉಪ್ಪು ಬೇಯುವಾಗ್ಲೇ ಹಾಕಿದ್ದೇನೆ ನಾನು. ಬೇಕಿದ್ರೆ ಮತ್ತೆ ಬ್ಲೆಂಡ್ ಮಾಡ್ಕೊಂಡು ಲಾಸ್ಟಿಗೆ ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ಆಡ್ ಮಾಡಬಹುದು. ನುಗ್ಗೆ ಕೋಡು ರಕ್ತ ಪರಿಚಲನೆಯನ್ನು ಒಳ್ಳೇದ್ ಮಾಡ್ತದೆ ಬಾಡಿಯದ್ದು. ಹೈ ಬಿಪಿ ಇದ್ದವರಿಗೆ ಕೂಡ ಕಂಟ್ರೋಲಿಗೆ ಬರ್ತದೆ. ತುಂಬಾ ಹೆಲ್ದಿ, ಬ್ಯೂಟಿಗೂ ಒಳ್ಳೇದು, ಸ್ಕಿನ್ನಿಗೂ ಒಳ್ಳೇದು. ರಕ್ತ ಪರಿಚಲನೆಯನ್ನು ಒಳ್ಳೇದ್ ಮಾಡೋದ್ರಿಂದ ಈ ಚಳಿಗಾಲಕ್ಕೆ ಮೈಕೈ ನೋವು, ಗಂಟು ನೋವೆಲ್ಲ ಬರುವವರಿಗೆ ಇದು ಒಳ್ಳೇದೊಂದು ಮನೆ ಮದ್ದು ಅಂತ ಹೇಳ್ಬೋದು. ಟೇಸ್ಟಿಯಾಗೂ ಇರ್ತದೆ, ಹೆಲ್ದಿಯಾಗೂ ಇರ್ತದೆ. ವಿಟಮಿನ್ ಎ ಇದರಲ್ಲಿ ಜಾಸ್ತಿ ಇದೆ. ಸೊ ಕಣ್ಣಿನ ದೃಷ್ಟಿಗೂ ಇದು ಒಳ್ಳೇದು. ಈಗ ಈ ವೆಜಿಟೇಬಲ್ ಇದನ್ನ ಬೇಯಿಸಿದಂತ ನೀರನ್ನ ನಾನು ಲಾಸ್ಟಿಗೆ ಪ್ಯಾನಿಗೆ ಆಡ್ ಮಾಡ್ತೇನೆ. ಈಗ ಇದನ್ನ ನಾನು ಮಿಕ್ಸರಿಗೆ ಹಾಕೊಳ್ತೇನೆ. ನೋಡಿ, ತಣ್ಣಗಾಗಿದೆ ಕೀರ್ತಿ. ನಿಧಾನವಾಗಿ ಹಾಕೊಳ್ಬೇಕು. ಆಡ್ ಮಾಡಿದೆ. ಈಗ ಒಂದು ಸಣ್ಣಗೆ ಕ್ವಿಕ್ ಆಗಿ ಒಂದು
ನೋಡಿ ಇದನ್ನ ನಾನು ಬ್ಲೆಂಡ್ ಮಾಡಿದೆ. ಓಕೆ, ನೋಡಿ ಯಾವ ತರ ಆಯ್ತು ಅಂತ. ಕರೆಕ್ಟ್ ಆಯ್ತಲ್ಲ? ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇದು ಮಾಡಿದ್ಮೇಲೆ ನುಗ್ಗೆ ಕೋಡಿನ ಸೂಪ್ ಅಂತಾನೆ ನಿಮ್ಗೆ ಫೀಲ್ ಆಗುದಿಲ್ಲ. ಏನೋ ಒಂಥರ ಸ್ಪೆಷಲ್, ಇವತ್ತೇನೋ ಕುಡಿತಾ ಇದ್ದೇವೆ ಅನ್ನೋ ಸಂಭ್ರಮ ಮನ್ಸಿಗೆ. ಕೀರ್ತಿ, ನಾನೀಗ ಇದನ್ನ ಬ್ಲೆಂಡ್ ಮಾಡಿ ಆಯ್ತು. ಈಗ ಪುನಃ ಅದನ್ನ ನಾವು ಒಂದು ಕುದಿ ಬರ್ಸಿ ಲಾಸ್ಟಿಗೆ ಫ್ಲೇವರಿಗೆ ಟೇಸ್ಟಿಗೆ ಏನೆಲ್ಲ ಆಡ್ ಮಾಡ್ಬೇಕು ಅಂತ ನೋಡುವ ಬನ್ನಿ. ಈಗ ಇದು ನುಗ್ಗೆ ಕೋಡು ಬೇಯಿಸಿಟ್ಟಂತಹ ನೀರು. ಇದು ಸಾಧಾರಣ 1 ಲೋಟದಷ್ಟಿದೆ ನೋಡಿ. ಅದನ್ನ ನಾನೀಗ ಇದೊಂದು ಸಿಂಗಲ್ ಪ್ಯಾನ್ ಸೂಪ್, ಒಂದೇ ಪ್ಯಾನ್ ಅಲ್ಲಿ ಮಾಡ್ತಾ ಇದ್ದೇನೆ. ಸೊ ಅದೊಂದು ಸ್ವಲ್ಪ ಕುದಿ ಬರ್ಲಿ. ನೋಡಿ ಇದೊಂದು 2 ಸ್ವಲ್ಪ ನಿಮ್ಗೆ ಅದರಲ್ಲಿ ಸೀಡ್ಸ್ ಎಲ್ಲ ಕಾಣ್ತಾ ಉಂಟು. ಇರ್ಲಿ, ನಮ್ಗೆ ಒಂದ್ ಸ್ವಲ್ಪ ತಿನ್ನುವಾಗ ಕ್ರಂಚಿನೆಸ್ ಸಹ ಫೀಲ್ ಆಗ್ತದೆ. ಖಾಲಿ ನೀರ್ ಕುಡಿದ್ರೆ ಏನು ಆ ಸೂಪ್ ನ ಫೀಲ್ ಬರುದಿಲ್ಲ. ಸೊ 1-2 ಇದೆ ಅದರಲ್ಲಿ. ಹಾಗೆ ಅದನ್ನ ಬ್ಲೆಂಡ್ ಮಾಡ್ಲಿಲ್ಲ ನಾನು. ಸ್ವಲ್ಪ ಬಿಸಿ ಆಗ್ಲಿ. ನಾವು ನುಗ್ಗೆಕಾಯಿ ಬಗ್ಗೆ ಮಾತಾಡ್ತಾ ಇದ್ವಿ. ತುಳುನಾಡಿನವರಿಗೆ ಅದರ ಇಂಪಾರ್ಟೆನ್ಸ್ ಗೊತ್ತು. ಯಾಕಂತ ಹೇಳಿದ್ರೆ ನಮ್ಮ ಪೂರ್ವಜರಿಂದ ಹಿಡಿದು ಪ್ರತಿಯೊಬ್ಬರ ಹಾಟ್ ಫೇವ್ರೆಟ್ ನುಗ್ಗೆಕಾಯಿ. ಪಲ್ಯ ಮಾಡೋದಾಗಿರ್ಲಿ ಅಥವಾ ಸಾಂಬಾರ್ ಮಾಡೋದಾಗಿರ್ಲಿ, ನುಗ್ಗೆ ಸೊಪ್ಪಲ್ಲಿ ಸಾಂಬಾರ್ ಮಾಡೋದಾಗಿರ್ಲಿ, ಪ್ರತಿಯೊಂದರಲ್ಲೂ ನಾವು ನುಗ್ಗೆಕಾಯಿಯನ್ನು ಹೈಲೈಟ್ ಮಾಡ್ತಾನೆ ಬಂದಿದ್ದೇವೆ. ಸೊ ಈಗ ಪ್ರತಿ ಮದುವೆ ಸಮಾರಂಭಕ್ಕೆ ಹೋದ್ರೂ ಕೂಡ ಸಾಂಬಾರಲ್ಲಿ ಒಂದು ನುಗ್ಗೆಕಾಯಿ ಇಲ್ಲದಿದ್ರೆ ಅದು ಇನ್ಕಂಪ್ಲೀಟ್ ಅಂತ ಒಂದು ಫೀಲ್ ಬರ್ತದೆ. ಸೊ ನುಗ್ಗೆಕಾಯಿ ಅಷ್ಟೇ ಹೆಲ್ದಿ ಫುಡ್ ಕೂಡ. ನೀವು ಹಾಗೆ ಹೇಳಿದಾಗೆ ಸಣ್ಣವರಿಂದ ಹಿಡಿದ್ರು ಅಜ್ಜಿ ತಾತನವರೆಗೂ ಕೂಡ ಅಷ್ಟೇ ಹೆಲ್ದಿ ಫುಡ್. ಹೌದು. ಓಕೆ, ಹಾಗಾಗಿ ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ನುಗ್ಗೆ ಕೋಡಿನ ಸೂಪ್. ಇದನ್ನ ಇಂಗ್ಲಿಷ್ ಅಲ್ಲಿ ಡ್ರಮ್ ಸ್ಟಿಕ್ ಶೋರ್ಬಾ ಅಂತಾನೂ ಕರೀತಾರೆ. ಅಂದ್ರೆ ಏನೋ ಒಂಥರ ಹೊಸ ಹೆಸರು ಅಷ್ಟೇ. ಟೇಸ್ಟ್ ಅದೇ, ಹೆಸರೇನೋ ಒಂಥರ ಹೊಸದಷ್ಟೇ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಬಳ್ಳಾಜ್ ಕ್ಯಾಬು ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಬಳ್ಳಾಜ್ ಕ್ಯಾಬು ಸ್ಪಂದನ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಈಗ ಒಂದು ಮೂಳೆಗಟ್ಟೆ ಆಗ್ಬೇಕಾ ಅಥವಾ ಯಾವುದೋ ಒಂದು ವೆಜಿಟೇಬಲ್ಸ್ ಅನ್ನ ರೆಫರ್ ಮಾಡ್ತೇವೆ, ಅಥವಾ ಬ್ಯೂಟಿಗ ಇನ್ನೊಂದು ಯಾವುದನ್ನು ರೆಫರ್ ಮಾಡ್ತೇವೆ, ಅಥವಾ ಹೆಲ್ತ್ಗೋಸ್ಕರನ ಇನ್ನೊಂದು ಯಾವುದನ್ನು ರೆಫರ್ ಮಾಡ್ತೇವೆ. ಬಟ್ ಆಲ್ ಇನ್ ಒನ್ ಪ್ರತಿ ಒಂದು ಕ್ವಾಲಿಟೀಸ್ ಇರುವಂತಹ ವೆಜಿಟೇಬಲ್ ಅಂತ ಹೇಳಿದ್ರೆ ನಮ್ಮ ನುಗ್ಗೆಕಾಯಿ. ಸೊ ನುಗ್ಗೆಕಾಯಿ ಈಗ ಮರಗಳು ತುಂಬಾ ಕಡಿಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕಾಡುಗಳೇ ಕಾಣಿಸ್ತಾ ಇಲ್ಲ ತುಳುನಾಡಲ್ಲಿ. ಹೌದು, ತುಳುನಾಡಲ್ಲಿ ಅಂತ ಹೇಳಿದ್ರೆ ಒಂದು ರೋಡಲ್ಲಿ ಹೋಗ್ತಿರುವಾಗ ಒಂದು 4-5 ನುಗ್ಗೆಕಾಯಿ ಮರ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಈಗ ತುಂಬಾ ಕಡಿಮೆ. ಪಕ್ಕದ ಮನೆಯವರಲ್ಲಿ ಕೇಳೋದಷ್ಟೇ, ನಿಮ್ಗೆ ಅವು ನುಗ್ಗೆಕಾಯಿ ಉಂಟಾ ಮನೆಯಲ್ಲಿ ಅಂತ. ಆ ಸಿಚುವೇಶನ್ಗೆ ಬಂದಿದ್ದೇವೆ. ಬಟ್ ಇಷ್ಟು ಹೆಲ್ದಿ ಫುಡ್ಡನ್ನು ನಾವು ಹೇಗೆ ಕಳ್ಕೊಳ್ಬೇಕು ಹೇಳಿ. ಸೊ ಇಷ್ಟು ಹೆಲ್ದಿ ಫುಡ್, ಅದು ಕೂಡ ಲಿಕ್ವಿಡ್ ರೂಪದಲ್ಲಿ ದೇಹದ ಒಳಗೆ ಹೋಗ್ತದೆ. ಈಗ ಪಲ್ಯ ಅಂತ ಹೇಳಿದ್ರೆ ನಾವು ಅನ್ನನೇ ಬೇಕು ನೆನೆಸ್ಕೊಳ್ಳಿಕ್ಕೆ, ಅದೆಲ್ಲ ಫೀಲ್ ಇರ್ತದೆ. ಬಟ್ ಸೂಪ್ ಅಂತ ಹೇಳಿದ್ರೆ ಆರಾಮ್ಸೆ ಎನಿ ಟೈಮ್ ನೀವು ಕುಡಿಬೋದು. ಸೊ ಇಂಥ ಹೆಲ್ದಿ ಫುಡ್ಡನ್ನು ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ. ಅದು ಕೂಡ ಅಶ್ವಿನಿ ಮೇಡಮ್ನ ಸ್ಪೆಷಲ್ ರೆಸಿಪಿ ಇದು. ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ. ಟೇಸ್ಟ್ ಜೊತೆ ಹೆಲ್ತ್ ಕೂಡ ಫ್ರೀ ಆಗೇ ಸಿಗ್ತದೆ. ಮತ್ತೇನ್ ಗೊತ್ತಾ ಕೀರ್ತಿ, ನಿಮ್ಗೆ ತೆಂಗಿನ ಮರವನ್ನ ನಾವು ಕಲ್ಪ ವೃಕ್ಷ ಅಂತೇವಲ್ಲ, ಅದೇ ತರ ಇದು. ಇದ್ರನ್ನ ಹೂವಿನಿಂದಲೂ ಪಲ್ಯ ಮಾಡ್ತಾರೆ, ಸೊಪ್ಪನ್ನು ಬಳಸ್ಕೊಳ್ತೇವೆ ನಾವು, ನುಗ್ಗೆ ಕೋಡನ್ನು ನಾವು ಡಿಶ್ ಅಲ್ಲಿ ಯೂಸ್ ಮಾಡ್ತೇವಲ್ಲ. ಸೊ ಇದ್ರ ಎಲ್ಲ ಪಾರ್ಟ್ ಉಪಯೋಗಕ್ಕೆ ಬರ್ತದೆ. ಸೊ ನನ್ಗೆ ಇದೊಂಥರ ಏನೋ ಆ ಮರವನ್ನ ನೋಡುವಾಗ ಏನೋ ಒಂಥರ ಖುಷಿ. ಅದ್ರ ಲೀವ್ಸ್ ಅಷ್ಟೇ ಸಣ್ಣ ಸಣ್ಣದಾಗಿ ತುಂಬಾ, ಮತ್ತೆ ಟೇಸ್ಟ್ ಹಾಗೆ ಒಳ್ಳೆ ಬರ್ತದೆ. ಈಗ ನಾನು ಇದಕ್ಕೆ ಬ್ಲೆಂಡ್ ಮಾಡಿಟ್ಟಂತಹ ಸ್ವಲ್ಪ ಪಲ್ಪ್ ಇದೆ ಅಲ್ಲ, ಅದನ್ನ ಆಡ್ ಮಾಡ್ತೇನೆ. ನೋಡಿ, ನಿಧಾನವಾಗಿ ಮಾಡ್ಕೊಳ್ಬೇಕು ಕೀರ್ತಿ, ಬಿಸಿ ಇರ್ತದಲ್ಲ, ನಿಧಾನವಾಗಿ ಹಾಕ್ಬೇಕು.
ಮತ್ತೆ ಏನು ಅಂತ ಹೇಳಿದ್ರೆ ಈಗ ಗೆಸ್ಟ್ ಬರ್ತಾರೆ ಮನೆಗೆ, ಏನೋ ಒಂದು ವೆಜಿಟೇಬಲ್ಸ್ ವೆರೈಟಿ ಮಾಡಬೇಕು, ನುಗ್ಗೆಕಾಯಿ ಮಾತ್ರ ಇರ್ತದೆ ಮನೆಯಲ್ಲಿ. ಆದ್ರೂ ನಾವು ಯೋಚನೆ ಮಾಡೋ ಅವಶ್ಯಕತೆ ಏನಿಲ್ಲ. ಯಾಕಂತ ಹೇಳಿದ್ರೆ ನುಗ್ಗೆಕಾಯಿ ಪಲ್ಯ ಮಾಡ್ಬೋದು, ನುಗ್ಗೆಕಾಯಿ ಸಾಂಬಾರ್ ಮಾಡ್ಬೋದು, ಹಾಗೆ ಅಶ್ವಿನಿ ಮೇಡಮ್ನ ಸ್ಪೆಷಲ್ ರೆಸಿಪಿ ಸೂಪ್ ಕೂಡ ಮಾಡ್ಬೋದು. ಸೊ ಅಲ್ಲೇ ವೆರೈಟಿ ಇರ್ತದೆ, ಅಲ್ಲೇ ಮ್ಯಾನೇಜ್ ಮಾಡ್ಬೋದು. ತುಂಬಾ ವೆರೈಟಿ ಮಾಡಿಬಿಟ್ಟಿದೆ ಅಂತ ಹೊಗಳ್ಕೊಂಡೇ ಅತಿಥಿಗಳು ಮನೆಯಿಂದ ಹೊರಗೆ ಹೋಗ್ತಾರೆ. ಏನೋ ಒಂಥರ ಸ್ಪೆಷಲ್ ಮಾಡಿದ್ದಾರೆ ಅಂತಾನು ಹೇಳ್ತಾರಲ್ಲ. ಮತ್ತೆ ಅವರು ಮನೇಲಿ ಹೋಗಿ ಮಾಡೋದುಂಟು. ಎಂತ ಅವ್ರ ಮನೇಲಿ ಒಂದು ಅಷ್ಟು ಚೆನ್ನಾಗಿರೋ ಸೂಪ್ ಮಾಡಿದ್ರು, ನಾವು ಕೂಡ ಮನೇಲಿ ಅಪ್ಲೈ ಮಾಡುವ, ಅದನ್ನ ಮಾಡೋಣ ಅಂತ. ಅದು ಕೂಡ ಹೆಂಗಸರು ಮನೆಗೆ ಬಂದ್ರಂತೂ ಖಂಡಿತ ಒಂದು ಸರ್ತಿ ಅಡುಗೆ ಕೋಣೆಗೆ ವಿಸಿಟ್ ಕೊಟ್ಟೇ ಕೊಡ್ತಾರೆ. ನಾವೊಂದು ಅಡುಗೆ ಮಾಡುವಾಗ ಹೀಗೆ ಇಣುಕಿ ನೋಡ್ತಾರೆ, ಅದನ್ನು ಹೋಗಿ ಮನೇಲಿ ಮಾಡೇ ಮಾಡ್ತಾರೆ. ನೋಡಿ ಈಗ ಕುದಿ ಬರ್ತಾ ಇದೆ. ಈಗ ನಾನು ಇದು ಥಿಕ್ ಆಗಿದೆ ಅಲ್ಲ, ಸ್ವಲ್ಪ ಅದಕ್ಕೆ ಹಾಲನ್ನ ಹಾಕ್ತೇನೆ. ದನದ ಹಾಲು ಇದು. ಸಪೋಸ್ ಹಾಲು ಇಷ್ಟ ಆಗುದಿಲ್ಲ ಹೇಳುವವರು ತೊಗರಿ ಬೇಳೆ ಅಥವಾ ಹೆಸರು ಬೇಳೆಯನ್ನ ಬೇಯಿಸ್ಕೊಂಡು ಹಾಕೊಳ್ಬಹುದು. ಬಹುಶಃ ಹಾಲು ಬೆರೆಸಿದ್ರೆ ಇನ್ನಷ್ಟು ಚೆನ್ನಾಗಿ ಟೇಸ್ಟ್ ಎನ್ಹಾನ್ಸ್ ಆಗ್ತದೆ. ಇದು ಹಸಿ ಹಾಲು ಅಥವಾ ಬೇಯಿಸಿದ ಹಾಲು? ಕುದಿಸಿದ ಹಾಲನ್ನೇ ಹಾಕ್ತಾ ಇದ್ದೇನೆ. ಹಸಿ ಹಾಲು ಹಾಕಿದ್ರು ಪರವಾಗಿಲ್ಲ, ಇದರಲ್ಲಿ ಕುದಿ ಬರ್ತದಲ್ಲ. ಹೌದು, ಪರವಾಗಿಲ್ಲ. ಈಗ ನನಗೆ ಸ್ವಲ್ಪ ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ ಕೊಡ್ತೀರಾ ಕೀರ್ತಿ? ಖಂಡಿತ. ನಿಮ್ಗೆ ಖಾರ ತುಂಬಾ ಬೇಕಾ ಅಲ್ಲ ಸ್ವಲ್ಪ ಮೀಡಿಯಂ? ಸೂಪ್ ಅಂದ್ರೆ ಖಾರ ಇದ್ರೆ ಇನ್ನೂ ಚೆನ್ನಾಗಿರ್ತದೆ. ಪೆಪ್ಪರ್ ಪೌಡರ್ ನೋಡಿ. ಓಕೆ, ಇದು ಕಲರ್ ಕೂಡ ಚೆನ್ನಾಗಿ ಕೊಡ್ತದೆ ಸೂಪ್. ಸ್ವಲ್ಪ ಸಾಲ್ಟ್ ಕೊಡ್ತೀರಾ ಕೀರ್ತಿ? ಓಕೆ. ಸ್ವಲ್ಪ ನುಗ್ಗೆಕೋಡು ಬೇಯಿಸುವಾಗ ಹಾಕೊಂಡಿದ್ದೇನೆ, ಸೊ ನೋಡಿಕೊಂಡು ಹಾಕುವ. ಓಕೆ. ಚೂರು ಟರ್ಮರಿಕ್ ಪೌಡರ್ ಕೀರ್ತಿ. ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟೇ. ಓಕೆ. ತುಂಬಾ ಆಗ ಅಷ್ಟು ಬೇರೆ ಕಲರ್ ಇದ್ದದ್ದು ವೈಟ್ ಕಲರ್ ಸಡನ್ ಕಲರ್ ಬದಲಾಗೋಯ್ತು. ತುಂಬಾ ಹೆಲ್ದಿ ಫುಡ್, ಟೇಸ್ಟಿ ಫುಡ್. ನಾನಂತೂ ಕಾಯ್ತಾ ಇದ್ದೇನೆ ಯಾವಾಗ ನೀವು ನನ್ನ ಕೈಗೆ ಕೊಡ್ತೀರಿ, ಟೇಸ್ಟ್ ಮಾಡಿ ಅಂತ ಹೇಳ್ತೀರಿ ಅಂತ. ಇದನ್ನ ಆದಷ್ಟು ಬಿಸಿ ಬಿಸಿಯಾಗಿ ನಾವು ತಗೊಳ್ಬೇಕು. ಸೂಪು ಬಿಸಿ ಬಿಸಿಯಾದ ತಿಂದ್ರೇನೆ ಸ್ವಲ್ಪ ಹೌದು ಒಳ್ಳೇದು. ಆಯ್ತು, ಸರಿಯಾಗಿ ಕುದಿ ಬಂತಲ್ಲ. 1 ಸ್ಪೂನ್ ತುಪ್ಪ ಮೇಲಿಂದ ಹಾಕಿ. ತುಪ್ಪ ಆಪ್ಷನಲ್ ಕೀರ್ತಿ, ಬೇಕಿದ್ರೆ ಹಾಕೊಳ್ಬಹುದು. ತುಂಬಾ ಹೆಲ್ತ್ ಇದು ಮಾಡುವವರು, ಡಯಟ್ ಕಾನ್ಶಿಯಸ್ ಇರುವವರು ತುಪ್ಪವನ್ನು ಅವಾಯ್ಡ್ ಮಾಡಬಹುದು. ಸ್ವಲ್ಪ ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಿಡುವ. ಫೈನ್ಲಿ ಚಾಪ್ ಮಾಡಿದಂತಹ ಕೊರಿಯಾಂಡರ್ ಲೀವ್ಸ್. ಎಸ್ ನೋಡಿ, ಆಯ್ತಲ್ಲ. ನೋಡ್ಲಿಕ್ಕೆ ಇಷ್ಟು ಚೆನ್ನಾಗಿದೆ, ಇನ್ನು ಟೇಸ್ಟ್ ಯಾವ ರೀತಿ ಇರ್ಬೋದು ಅನ್ನೋ ಕ್ಯೂರಿಯಾಸಿಟಿ ನಂಗೆ. ಎಸ್, ನುಗ್ಗೆ ಕೋಡಿನ ಸೂಪ್ ರೆಡಿ ಆಯ್ತು ಈಗಾಗಲೇ. ಮೇಲಿಂದ ಸ್ವಲ್ಪ ನಾನು ಲಾಸ್ಟ್ ಗ್ಯಾಸ್ ಆಫ್ ಮಾಡಿದ ನಂತರ ಲೆಮನ್ ಜ್ಯೂಸ್ ಅನ್ನ ಸ್ಪ್ರಿಂಕಲ್ ಮಾಡ್ತೀನಿ. ಕೊಡ್ತೀರಾ ಲೆಮನ್ ಸ್ವಲ್ಪ? ನಾನು ಯಾವಾಗಲೂ ಯೋಚನೆ ಮಾಡೋದು ಮೇಡಮ್, ಯಾಕಂತ ಹೇಳಿದ್ರೆ ಜೀವನದಲ್ಲಿ ಯಾರಾದ್ರೂ ಹುಳಿ ಹಿಂಡ್ತೇವೆ ಅಂತ ಹೇಳಿದ್ರೆ ಜೀವನ ಹಾಳಾಗೋಗ್ತದೆ. ಬಟ್ ಯಾವುದೇ ಅಡುಗೆಯಲ್ಲಿ ಹುಳಿ ಹಿಂಡಿದ್ರೆ ಟೇಸ್ಟ್ ಡಬಲ್ ಆಗಿ ಹೋಗ್ತದೆ. ಇದೊಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಆಫ್ ಮಾಡ್ತಾ ಇದ್ದೇನೆ ಫ್ಲೇಮ್. ಸಾಕೀಗ. ಈಗ ನಾನು ನಿಮ್ಗೆ ಸರ್ವ್ ಮಾಡ್ಲಿಯಾ? ಬಿಸಿ ಬಿಸಿನೇ ಟೇಸ್ಟ್ ಮಾಡ್ತೀರಾ ನೀವು? ಬಿಸಿ ಬಿಸಿಯೇ ಟೇಸ್ಟ್ ಮಾಡ್ತೇನೆ. ಬಿಸಿ ಬಿಸಿ ನುಗ್ಗೆ ಕೋಡಿನ ಸೂಪ್ ಈಗ ರೆಡಿ ಆಗಿದೆ. ಟೇಸ್ಟ್ ಮಾಡ್ತೀರಾ? ಖಂಡಿತ. ಸರ್ವ್ ಮಾಡ್ಲಿಯಾ ನಾನು? ಖಂಡಿತ. ಓಕೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಅಲ್ಲ? ಯಾ. ಸ್ಟಾರ್ಟ್ ಮಾಡಿದಾಗ ನೀವು ಕುಕ್ ಮಾಡ್ಲಿಕ್ಕೆ ಹೀಗೆ ಬರ್ತದೆ ಅನ್ನೋ ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ. ಆ ರೀತಿ ಬಂದಿದೆ ಇದು.
ನುಗ್ಗೆ ಕೋಡಿನ ಸೂಪ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ತುಂಬ ಚೆನ್ನಾಗಿ ಬಂದಿದೆ. ಅರೋಮಾ ಅಂತೂ ಈಗಲೇ ತಿನ್ನು ಅಂತ ನನಗೆ ಸಿಗ್ನಲ್ ಕೊಡ್ತಾ ಇದೆ. ಸೊ ಟೇಸ್ಟ್ ಮಾಡೋಣ, ನೀವು ಕೂಡ ಟೇಸ್ಟ್ ಮಾಡಿ. ನೀವು ಮಾಡಿ ಕೀರ್ತಿ, ನಾನು ಆಮೇಲೆ ಮಾಡ್ತೇನೆ. ಓಕೆ, ಬಿಸಿಯಾಗಿದೆ. ಓಕೆ. ಆಹಾ, ಎಸ್. ನನಗೆ ಬಹುಶಃ ಇದರಲ್ಲಿ ನನಗೆ ಕನ್ಫ್ಯೂಷನ್ ಆಗ್ತಿದೆ ಯಾವುದ್ರ ಬಗ್ಗೆ ಮಾತಾಡೋದು ಅಂತ. ಅರೋಮಾ ಅಂತೂ ಸಕ್ಕತ್ತಾಗಿದೆ. ಆ್ಯಂಡ್ ತುಪ್ಪ ಆ್ಯಡ್ ಮಾಡಿದ್ದಾರೆ ನೋಡಿ, ಅದು ಇನ್ನಷ್ಟು ಚೆನ್ನಾಗಿರೋ ಫ್ಲೇವರ್ ಕೊಡ್ತಾ ಇದೆ. ಆ್ಯಂಡ್ ನುಗ್ಗೆಕಾಯಿ ಆ್ಯಡ್ ಮಾಡಿದ್ದೇವೆ ಅಂತ ನಮ್ಗೆ ಅನಿಸೋದೇ ಇಲ್ಲ, ಆ ರೀತಿ ಬ್ಲೆಂಡ್ ಆಗಿದೆ. ಈರುಳ್ಳಿ ಹಾಕಿರುವಂಥದ್ದು ಆ ಫ್ಲೇವರ್ ಇರ್ಬೋದು, ನೋಡಿದ ತಕ್ಷಣ ಏನು ಅಂತಲೇ ಗೊತ್ತಾಗೋದಿಲ್ಲ ಇದು ಯಾವ ಸೂಪ್ ಅಂತ. ಬಟ್ ಕುಡಿತಿದ್ದ ಹಾಗೆ ನಮ್ಗೆ ಅನಿಸ್ಬಿಡ್ತದೆ, ಓ ಇದು ಆ್ಯಡ್ ಮಾಡಿದ್ದಾರೆ ಅಂತ. ಅಷ್ಟು ಚೆನ್ನಾಗಿರೋ ಫೀಲ್ ಕೊಡ್ತಾ ಇದೆ. ಆ್ಯಂಡ್ ಅದರಲ್ಲಿ ಕಾರಿಂಡರ್ ಲೀವ್ಸ್ ಹಾಕಿರೋದಷ್ಟೇ, ತುಪ್ಪ ಆ್ಯಡ್ ಮಾಡಿರೋದಷ್ಟೇ ಟೇಸ್ಟನ್ನು ಇನ್ನೂ ಜಾಸ್ತಿ ಮಾಡಿದೆ. ಆ್ಯಂಡ್ ನನಗಂತೂ ಇದನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಇಷ್ಟನೇ ಇಲ್ಲ, ಅಷ್ಟು ಚೆನ್ನಾಗಿರೋ ಟೇಸ್ಟ್ ಕೊಟ್ಟಿದೆ. ಉಪ್ಪಾಗಿರಲಿ, ಖಾರ ಆಗಿರಲಿ, ಪ್ರತಿಯೊಂದು ಕರೆಕ್ಟಾಗಿ ಆ್ಯಡ್ ಆಗಿದೆ. ಸೊ ಇದೊಂದು ಅದ್ಭುತವಾದ ಸೂಪ್ ಅಂತ ಹೇಳಿದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನನಗಂತೂ ತುಂಬ ಇಷ್ಟ ಆಗಿದೆ ಮ್ಯಾಮ್. ಇದು ತುಪ್ಪ ಆ್ಯಡ್ ಮಾಡಿರುವಂಥದ್ದು ನೀವು ಎಸ್ಪೆಷಲಿ. ಆ್ಯಂಡ್ ಹಾಲು ಆ್ಯಡ್ ಮಾಡೋದ್ರಿಂದ ಇನ್ನೂ ಕೂಡ ತುಂಬ ಚೆನ್ನಾಗಿ ಫ್ಲೇವರ್ ಬಂದಿದೆ. ಸೊ ಆಸಮ್ ಟೇಸ್ಟ್, ತುಂಬ ಚೆನ್ನಾಗಿದೆ. ನಮಗಂತೂ ತುಂಬ ಇಷ್ಟ ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಅಂತ ಒಳ್ಳೆ ಸೂಪನ್ನು ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೋದಕ್ಕೆ ಆ್ಯಂಡ್ ನನಗೆ ಹೇಳ್ಕೊಟ್ಟೋದಕ್ಕೆ ಕೂಡ. ನಾನಂತೂ ಈ ಸೂಪ್ ಮಾಡೋದು ಹೇಗೆ ಅಂತ ಹತ್ತಿರದಿಂದ ನೋಡಿದ್ದಾಯಿತು. ನಿಮಗೆ ಯಾವುದಾದ್ರೂ ಕನ್ಫ್ಯೂಷನ್ಸ್ ಇದ್ದರೆ, ಈ ಸೂಪ್ ಮಾಡೋದು ಹೇಗೆ ಅನ್ನೋ ಕನ್ಫ್ಯೂಷನ್ಸ್ ಇದ್ದರೆ ನೀವು ತಯಾರಿಸುವ ವಿಧಾನನ ನೋಡ್ಕೊಂಡು ಬನ್ನಿ. ನುಗ್ಗೆಕಾಯಿ ಸೂಪ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ನುಗ್ಗೆಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸಾಂಬಾರ್ ಈರುಳ್ಳಿ, ಕರಿಮೆಣಸಿನ ಪುಡಿ, ಹಾಲು, ಅರಿಶಿನ ಪುಡಿ, ಹಸಿಮೆಣಸು, ಲಿಂಬೆ, ಅಚ್ಚು ಖಾರದ ಪುಡಿ, ತುಪ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ: ಪ್ಯಾನ್ಗೆ ತುಪ್ಪವನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿಯನ್ನು ಹುರಿದುಕೊಳ್ಳಿ. ನಂತರ ಈರುಳ್ಳಿಯನ್ನು ಸೇರಿಸಿ ಹುರಿದ ನಂತರ ಅದನ್ನು ತಣ್ಣಗಾಗಲು ಬಿಡಬೇಕು. 4 ರಿಂದ 5 ಬೆಳೆದಂತಹ ನುಗ್ಗೆಕೋಡುಗಳನ್ನು ನೀರು ಹಾಕಿ ಬೇಯಿಸಿಕೊಳ್ಳಿ. ನಂತರ ಅದರ ಪಲ್ಪನ್ನು ವಿಭಜಿಸಬೇಕು. ನಂತರ ಹುರಿದುಕೊಂಡ ಬೆಳ್ಳುಳ್ಳಿ, ಶುಂಠಿಯನ್ನು ಹಾಗೂ ಪಲ್ಪನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳಿ. ಬೇಯಿಸಿದ ನುಗ್ಗೆಕೋಡಿನ ನೀರನ್ನು ಒಂದು ಪ್ಯಾನ್ಗೆ ಹಾಕಿ ಕುದಿ ಬಂದ ನಂತರ ರುಬ್ಬಿಕೊಂಡ ಮಿಶ್ರಣವನ್ನು ಸೇರಿಸಿ. ಅದು ಕುದಿ ಬಂದ ಬಳಿಕ ಹಾಲು ಅಥವಾ ತೊಗರಿ ಬೇಳೆ, ಹೆಸರು ಬೇಳೆ ಬೇಯಿಸಿ ಸೇರಿಸಿಕೊಳ್ಳಬಹುದು. ನಂತರ ಪೆಪ್ಪರ್ ಪೌಡರ್ ಹಾಗೂ ಚಿಲ್ಲಿ ಪೌಡರ್ ಅನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಅರಿಶಿನವನ್ನು ಸೇರಿಸಿ. ಕುದಿ ಬಂದ ನಂತರ ಬೇಕಾದರೆ ತುಪ್ಪವನ್ನು ಸೇರಿಸಬಹುದು. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನಂತರ ಲಿಂಬೆಹಣ್ಣಿನ ರಸವನ್ನು ಸೇರಿಸಿದರೆ ರುಚಿಕರವಾದ ನುಗ್ಗೆಕೋಡಿನ ಸೂಪ್ ಸವಿಯಲು ಸಿದ್ಧ. ಬಳ್ಳಾಲ್ ಸ್ಕ್ಯಾಬುಷ್ ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಇವತ್ತಿನ ಎಪಿಸೋಡಲ್ಲಿ ನಾವು ನಿಮಗೆ ಪರಿಚಯ ಮಾಡ್ತಿರುವಂತಹ ಪ್ರಾಡಕ್ಟ್ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ನವರ ಪ್ರಾಡಕ್ಟ್. ಇದು ಟ್ರೈಪ್ಲೈ ನಾನ್ ಸ್ಟಿಕ್ ಕುಕ್ವೇರ್. ಸ್ಪೆಷಲ್ ಕೋಟಿಂಗ್ ಹೊಂದಿರುವಂತಹ ಇದು ತಳ ಕೂಡ ಹಿಡಿಯುವುದಿಲ್ಲ. ಸೊ ಹನಿ ಕೋಂಬ್ ನಾನ್ ಸ್ಟಿಕ್ ಸ್ಟ್ರಕ್ಚರ್ ಹೊಂದಿರುವಂತಹ ಈ ಕುಕ್ವೇರನ್ನು ನೀವು ತಗೊಳ್ಬೇಕು ಅಂತ ಆದರೆ ತಪ್ಪದೆ ಹಿಂದೆ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ ಮಳಿಗೆಗೆ ಭೇಟಿ ಕೊಡಿ. ಇಂಥ ಒಳ್ಳೆ ಕೋಟಿಂಗ್ ಇರುವಂತಹ ಕುಕ್ವೇರನ್ನು ತಗೊಳ್ಳೋದನ್ನು ಮಿಸ್ ಮಾಡ್ಕೊಳ್ಬೇಡಿ. ಮೇಡಮ್, ಇವತ್ತಂತೂ ತುಂಬ ಹೆಲ್ದಿ ಫುಡ್ಡನ್ನು ಮಾಡಿಕೊಟ್ಟು ನನ್ನ ಹೆಲ್ತನ್ನು ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಇಷ್ಟು ಚೆನ್ನಾಗಿರುವಂತಹ ಸೂಪ್ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ. ತುಂಬ ಒಳ್ಳೆ ಸೂಪ್ ಹೇಳ್ಕೊಟ್ರಿ. ಇದನ್ನು ಎಲ್ಲರೂ ಮಾಡಿ ಇವತ್ತಂತೂ ಟೇಸ್ಟ್ ಮಾಡೇ ಮಾಡ್ತಾರೆ ಮನೆಯಲ್ಲಿ, ಆ ಗ್ಯಾರಂಟಿ ನಾನು ಕೊಡ್ತೇನೆ ನಿಮಗೆ. ಸೊ ಹೇಗೆ ಅನ್ನಿಸ್ತು ಮೇಡಮ್ ಇವತ್ತು ನುಗ್ಗೆಕಾಯಿ ಸೂಪ್ ಮಾಡಿದರೆ? ಹೇಗೆ ಅನ್ನಿಸ್ತು ನಿಮಗೆ? ಏನೋ ಒಂದು ಹೊಸ ರೆಸಿಪಿಯನ್ನು ವೀಕ್ಷಕರೊಂದಿಗೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಎನ್ನುವ ಒಂದು ಖುಷಿ ಆಗ್ತಾ ಇದೆ ನನಗೆ. ಅನುಭವಗಳನ್ನು, ಕಲೆಗಳನ್ನು ಹಂಚ್ಕೊಳ್ತಾ ಇರಬೇಕು, ಆಗ ಅದು ಇನ್ನೂ ದುಪ್ಪಟ್ಟಾಗ್ತಾ ಇರ್ತದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕಾರ್ಯಕ್ರಮಕ್ಕೆ ಬಂದದಕ್ಕೆ. ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಎಪಿಸೋಡಲ್ಲಿ ನುಗ್ಗೆಕಾಯಿ ಸೂಪ್ ಹೇಗೆ ಮಾಡೋದು ಅಂತ ಅಶ್ವಿನಿ ಮೇಡಮ್ ನಮಗೆ ಕಲಿಸ್ಕೊಟ್ರು. ಅಷ್ಟೇ ಅಲ್ಲ, ನುಗ್ಗೆಕಾಯಿಗೆ ಯಾವ್ಯಾವ ಫೇಸ್ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಬಿಟ್ವಿ. ನುಗ್ಗೆಕಾಯಿಂದ ಎಷ್ಟೆಲ್ಲ ಪ್ರಯೋಜನ ಇದೆ, ನುಗ್ಗೆಕಾಯಿಂದ ಇನ್ನೆಷ್ಟು ವೆರೈಟೀಸ್ಗಳನ್ನು ಮಾಡ್ಬೋದು, ಎಲ್ಲದರ ಬಗ್ಗೆ ಅಶ್ವಿನಿ ಮೇಡಮ್ ನಮ್ಮ ಜೊತೆ ಡಿಸ್ಕಸ್ ಮಾಡಿದ್ರು. ಸೊ ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಹೊಸ ಡಿಶ್ನೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಗ್ನಾಗ್ತಾ ಇರಿ, ಖುಷಿಯಾಗಿರಿ ಆ್ಯಂಡ್ ಹೆಲ್ದಿ ಆಗಿರಿ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಸ್ ಕ್ಯಾಬು ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜ ರೋಡ್, ಉಡುಪಿ. ಸುದ್ದಿ ಹಾಗೂ ಮನೋರಂಜನೆಗಾಗಿ ಸದಾ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ.